Welcome back to Balaji Tullog. Ita ವಿಷಯದಾದ ಪಂಡಂಕನ ಸೀನಿಯರ್ ಸ್ಟೈಲ್ ಒಂಜಿ ಫೇರ್ವೆಲ್ ಮಲ್ತೊಂದುಲ್ಲ ಪಂಡ ಒಂಜಿ ಅಗಲೊಂಜಿ ಸೆಂಡ್ ಆಫ್ ಮಲ್ತದೊಂಜಿ ಕಡಬಿಡುವ ಪಂಡಂಕಲೆ ಬಾರಿ ಎಡ್ಡೆದ ಸೀನಿಯರ್ ಸಿಕ್ಕಿದೇರು ಅಂಚಗಲಿಗೆ ಒಂಜಿ ಕಿಂಜ ಒಂಜಿ ಗಿಫ್ಟ್ ಲಾಕಾಗಲಿ ಒಂಜಿ ಫೇರ್ವೆಲ್ ಮಲ್ತೊಂದುಲ್ಲ ತೂಕ ಇನ್ನಿತ ಫೇರ್ವೆಲ್ದ ಗಮ್ಮತ್ತು ಕಾಣೆ ಒಂಚೂರು ಸ್ಟೇಜ್ ಪ್ರೋಗ್ರಾಮ್ ಉಂಡು ಮಧ್ಯಾಹ್ನ ಪಕ್ಕ ಗೇಮ್ಸ್ ಮತ್ತು ಗೊಬ್ಬರ ಉಂಡು ತೂಕ ಇನ ಪೂರ ಗೇಮ್ಸ್ ಉಂಡು ಎಂಚ ಆಪುಂಡು ಬಂದರೆ ನಿಗಲ ಈ ವಿಡಿಯೋ ತೂವಲಿ. ನಿಗಲೆ ತೋಲಿ ಪೂರ ಒಟ್ಟಾಗ್ತಾರೆ ಎಷ್ಟೇ ಒಂಜಿ ಇನಾಗ್ರೇಷನ್ ಉಂಟು ಒಂಜಿ ಬ್ಯಾನರ್ ಬಿಡ್ಪುನ ನಿಗಲೆ ತೋಪ ಇನಾಗ್ರೇಷನ್ ಪೂರ ತಮ್ಮ ತಂಡದೊಂದಿಗೆ ಗಮ್ಮತ್ ಮಾಡುತ್ತಾ ಹಾಡು ಹಾಡುವ BA ಅಕ್ಕನವರೇ. ಮುಗ್ಧ ಮನಸ್ಸಿನ ಬೇಸರದಿಂದ ಇದ್ದಾಗ ಏನಾಯ್ತು ಎಂದು ಕೇಳಿದ ಪ್ರಸನ್ನಣ್ಣ. ಯಾರೋ ಮೇಲಿನ ಕೋಪಕ್ಕೆ ಅವರ ಜೊತೆ ಮಾತನಾಡಲಿಲ್ಲ ಅಂತ ಬೇಸರಪಟ್ಟ ಶ್ರೀನಿಧಿ ಅಣ್ಣ. ಸ್ನೇಹಿತರಂತೆ ಮಾತನಾಡುವ ದೀಕ್ಷಿತ ಅಕ್ಕ, ಸ್ವಾತಿ ಅಕ್ಕ, ಅಕ್ಷತಾ ಅಕ್ಕ. ಸಂಬಂಧದಲ್ಲೂ ಅಣ್ಣನಾಗಿದ್ದು ಕಾಲೇಜಿನಲ್ಲೂ ಅಣ್ಣ ಆದ ಸಂಜಯ್ ಅಣ್ಣ. ಹೆಣ್ಮಗು ಅಂತ ಟೀಕಿಸೋ ಅಭಿ ಅಣ್ಣ. ಕರಗು ಅಂತ ತಮಾಷೆ ಮಾಡೋ ಪ್ರಜ್ವಲ್ ಅಣ್ಣ. ಗೆಳೆಯನಾಗಿ ಪರಿಚಯವಾಗಿ ಅಣ್ಣನಾದ ಹರೀಶ್ ಅಣ್ಣ. ಉಡುಪಿಗೆ ಮತದಾನ ಕಾರ್ಯಕ್ರಮಕ್ಕೆ ಹೋದಾಗ ಎಮ್ಮೆ ಅಕ್ಕನವರೊಂದಿಗೆ ಕಾಂತಾರ ಚಿತ್ರ ನಟಿಯೊಂದಿಗೆ ಫೋಟೋ ತೆಗೆಸಿಕೊಂಡ. ಸೆಕೆಂಡ್ ಇಯರ್ ಅಲ್ಲಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತೆ ಫೈನಲ್ ಇಯರ್ ಅಲ್ಲಿ ಸಹ ಫೈನಲ್ ಅಲ್ಲಿ ಎಲ್ಲ ಒಟ್ಟಿಗೆ ಕ್ಲೋಸ್ ಇದ್ದಾರೆ ಎಲ್ಲ ನನ್ನ ಸಹ. ಅಂಕಿತ್, ಆಕಾಶ್, ಸಚಿನ್, ನಾಥ ಪ್ರಸಾದ್ ಸುಮಾರು ಜನ ಒಳ್ಳೆ ಫ್ರೆಂಡ್ಸ್ ಸಿಗಿದ್ದಾರೆ. ಒಳ್ಳೆ ಕರ್ಕೊಂಡು ಮತ್ತೆ ಬರ್ಬೇಕಂದ್ರೆ ಒಳ್ಳೆ ಸಣ್ಣವರು ಸಿಕ್ಕಿದ್ದಾರೆ. ಅಣ್ಣ ಅಂತ ಎಲ್ಲಿ ಸಿಕ್ಕಿದ್ರು ಕೂಡ ನಗ್ತಿದ್ರು, ಕರೀತಿದ್ರು. ಈ ಬಾಂಧವ್ಯ ನಮ್ಮಲ್ಲಿ ಇತ್ತು. ಹಾಗೆ ಇನ್ನೇನು ಒಬ್ಬೊಬ್ರು ಒಂದೊಂದ್ ಕಡೆ ಹೋಗ್ತೀವಿ. ಹೋಗಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇಲ್ಲಿರುವಂತ ಎಲ್ಲ ಗುರುಗಳ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೇನೆ. ಫೈನಲ್ ಇಯರ್ಗೆ ಬರುವಾಗ ನಂದು ಸ್ವಲ್ಪ ಇಂಜುರಿ ಆಗಿ ಸರ್ಜರಿ ಇತ್ತು. ಹಾಗಾಗಿ ನನಗೆ ಸ್ಟಾರ್ಟಿಂಗ್ ಅಲ್ಲಿ ಬರ್ಲಿಕ್ಕಾಗಲಿಲ್ಲ.
ತುಂಬ 3 ತಿಂಗಳು ತುಂಬ ಮಿಸ್ ಮಾಡ್ಕೊಂಡೆ ಕಾಲೇಜ್. ಯಾಕಂದರೆ ಮನೆಯಲ್ಲಿ ತುಂಬ ಹಿಡಿದಾಕಿ ಆಗಿತ್ತು, ಎಲ್ಲಿಗೆ ಹೋಗ್ಲಿಕ್ಕಿಲ್ಲ, ತಿರ್ಗ್ಲಿಕ್ಕಿಲ್ಲ, ಕೂತಲ್ಲಿ ಇರಬೇಕು, ನಡೆಯೋದಾದರೆ ಪ್ರಚಾರಸಲ್ಲಿ ನಡೆಯಬೇಕು, ಹೀಗಿತ್ತು. ಆಮೇಲೆ 3 ತಿಂಗಳಾಗಿ ಒಂದು 15 ದಿನ ಇರುವಾಗ ಕಾಲೇಜಿಗೆ ಬಂದೆ. ಅದಾದ ಬಂದ ನಂತರ ನನ್ನ ಫ್ರೆಂಡ್ಸ್ ಯಾರು ಅಂಕಿತ್ ಇರ್ಬೋದು, ಪ್ರಜ್ವಲ್ ಇರ್ಬೋದು, ಸಾಕೇತ್ ಮತ್ತು ದತ್ತ ಮತ್ತು ಬಿ ಎಲ್ಲಿ ಕೆಲವರು, ಮತ್ತು ಶಶಾಂಕ್, ಅನುಷ್ ಇವರೆಲ್ಲ ನನಗೆ ಕಾನೂನು ಇದ್ದಿದ್ದ ನಡೀಲಿಕ್ಕೆ ಆಗ್ತಿದೆ. ಸೆಕೆಂಡ್ ಬಿಕಾಮ್ ಆ್ಯಂಡ್ ಫಸ್ಟ್ ಬಿಕಾಮ್. ಇವತ್ತು ಸುದೀಶ ಹೇಳಿದಾಗೆ ತುಂಬಾ ಬೇಜಾರಾಗ್ತಿದೆ. ಯಾಕಂದ್ರೆ ನಾನು ಬಂದದ್ದು ಈ ಸೆಕೆಂಡ್ ಇಯರ್ ಅಲ್ಲಿ. ಸ್ಟಾರ್ಟಿಂಗ್ ಬಂದ್ರೆ ನನಗೆ ಪರಿಚಯ ಇಲ್ಲ, ಎಲ್ಲರೂ ನನ್ನ ಮುಗ್ಧ ಅಂತ ಎಣಿಸ್ತಿದ್ರು, ಏನು ಈಗ ಪರಿಚಯ ಇಲ್ಲ ಹಾಗೆ. ನನ್ನ ಪಕ್ಕದಲ್ಲಿ ಉಲ್ಲಾಸ್ ಕುತ್ಕೊಂಡಿದ್ದ, ನನ್ನ ಬ್ಯಾಚ್ ಇದ್ದ, ಈಗ ಸೆಕೆಂಡ್ ಇಯರ್ ಇದ್ದಾರೆ ಇದ್ದ, ಈಗೆಲ್ಲ ಅದೇ ಅವನಂತ ಹೇಳಿದ್ದೆ, ನನಗೆ ಇಲ್ಲಿ ಆಗ್ತಾ ಇಲ್ಲ ಮಾರೆ, ಬೋರ್ಡ್ ಅಂತ ಹೇಳಿ ನೆಕ್ಸ್ಟ್ ವರ್ಷ ಕಾಲೇಜ್ ಚೇಂಜ್ ಮಾಡ್ತೀನಿ, ನೀವು ಬೇಡ ಬೇಡ ಬಿಡ್ಬೇಡ ಅಂತ ಹೇಳಿದ. 3ನೇ ದಿನ ಬಿಟ್ಟ ಅವನೇ. ನನಗೆ ಅನ್ಕಂಫರ್ಟಬಲ್ ಆಗಿ ಯಾಕಂದ್ರೆ ನಾನು ಅಷ್ಟು ಮುಗ್ಧ ಅಲ್ಲ, ಫಸ್ಟ್ ಬೆಂಚ್ ಅಲ್ಲಿ ಪಾಠ ಕೇಳೋಣಲ್ಲ. ನಾನು ಕೇಳಿದ್ರು ಅದನ್ನು ಅಷ್ಟೊಂದು ಇಗ್ನೋರ್ ಮಾಡ್ತಿದ್ದೆ. ಮೊದಲು ನನಗೆ ಸಿಕ್ಕಂತ ನನ್ನ ತರ ಹುಚ್ಚ ಪ್ರಸನ್ನ ನಂಗೆ ಸತ್ಯ. ಬಹುಶಃ ಪಂಪನ ಮಾತು ಸುಳ್ಳು ಪಡೆಯಲಪ್ಪುದು ಕಾಣ. ಅವರವರ ಸರದಿ ಬಂದಾಗ ಅವರು ಏನು ಹೇಳಬೇಕಾಗ್ತಿದೆ ಎಲ್ಲವನ್ನ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಬಹುಶಃ ಅಲ್ಲಿ ಬಹಳ ಹೇಳಲಿಕ್ಕೆ ಉಳಿದಿಲ್ಲ. ಆದರೂ ಈಗ ಮಾತನಾಡಬೇಕಾದ್ರಿಂದ ಒಂದೆರಡು ಮಾತಾಡಬೇಕಾಗಿದೆ. ನನಗೆ ಒಂದು ದೊಡ್ಡ ಜವಾಬ್ದಾರಿ ಅಂದರೆ NSS ಕ್ಯಾಂಪ್. ಸೊ ಒಂದು NSS ಕ್ಯಾಂಪ್ ಮಾಡುವಾಗ ಈ ಸಲವೂ ಸಹ ಬಹಳಷ್ಟು ಶ್ರಮ ಪಡಬೇಕಾಯಿತು, ಕಳೆದ ಸಲವೂ ಬಹಳಷ್ಟು ಶ್ರಮ ಪಡಬೇಕಾಯಿತು. ಆದರೆ ಕೊನೆಗೆ ಆ NSS ಕ್ಯಾಂಪ್ ದಿನ ದಿನ ಹೋಗ್ತಾ ಇದ್ದಾಗ ಚಂದವಾಗಿ ಮೂಡಿ ಮತ್ತು ಬಹಳಷ್ಟು ವಿದ್ಯಾರ್ಥಿಗಳು ಅದರಲ್ಲಿ ಕೈ ಜೋಡಿಸಿ ಸತ್ಯಾಂಶ ಅಂಕಿತರಿಂದ ನಾವು ನೋಡಿ ಕಲಿಬೇಕಾದಂಥದ್ದು ಭಾಳ ಚೆನ್ನಾಗಿ ಸ್ಪೇಸ್ ಪೇರೆಂಟ್ಸ್ ಎಲ್ಲರೂ ಚೆನ್ನಾಗಿ ಮಾತಾಡಿದ್ರು. ಹಾಗೆ ವಿಶೇಷವಾಗಿ ನೀವೇನು ಆರಾಮಾಗಿ ಚೆನ್ನಾಗಿ ಕೂತಿದ್ದೀರಾ ಅಂತ ನಾವು ಅಂದ್ಕೊಳ್ತೇವೆ. ಈ 3 ವರ್ಷಗಳಲ್ಲಿ ತುಂಬ ಸ್ಟ್ರಗಲ್ ಮಾಡಿ ಬಂದಿದ್ದು ಕೂತಿದ್ದೀರಾ ಅಂತ ನನ್ನ ಅನುಭವದಿಂದ ಹೇಳ್ತೇನೆ. ಅದಕ್ಕೆ ಕಾರಣ NEP ಮತ್ತು USA. NEP ಬಂತು, ಸಿಲೆಬಸ್ ಚೇಂಜ್ ಆಯಿತು. ಕಾಮರ್ಸ್ನವ್ರ ಬಗ್ಗೆ ನನಗೆ ಗೊತ್ತಿಲ್ಲ, BN ಅವರು ಮಾತ್ರ ಬಹಳಷ್ಟು ಕಷ್ಟಪಟ್ಟಿದ್ದಾರೆ. ತುಂಬ ವೇದಿಕೆ ಮೇಲಿನ ಎಲ್ಲ ಹಿರಿಯರಿಗೂ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಗೌರವದ ವಂದನೆಗಳನ್ನು ಸಲ್ಲಿಸಿ. ಬಟ್ ಜೀವನದ ನಿತ್ಯ ಸತ್ಯವನ್ನು ಬಹಳ ಸುಂದರವಾಗಿ ಬಿಚ್ಚಿಟ್ಟಿದ್ದಾರೆ. ನೀವು ಅದನ್ನು ತಗೊಂಡ್ರೆ ನೀವು ಹೇಳಿದ ಎಲ್ಲ ವಿಚಾರಗಳನ್ನು ಮನದಲ್ಲಿ ಇಟ್ಕೊಂಡು ಹಾಗೆ ನಡ್ಕೊಂಡು ಹೋದ್ರೆ ಬಹುಶಃ ನಿಮ್ಮಷ್ಟು ಸಮಾಜದಲ್ಲಿ ಶೈನ್ ಆಗುವವರು ಮತ್ತೊಬ್ರು ಇರ್ಲಿಕ್ಕಿಲ್ಲ. ಯಾಕಂದ್ರೆ ನಾನು ನಿಮ್ಮಲ್ಲಿ ನೋಡಿದಾಗ, ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ದಾಗ ನನಗೆ ಅನ್ಸುತ್ತು ಇನ್ನೂ ಮೊಟ್ಟೆಯಿಂದ ಇನ್ನೂ ಹೊರಗೆ ಬರಲಿಲ್ಲ. ಈಗಷ್ಟೇ ಕಣ್ಣನ್ನ ಬಿಳಿ ನೋಡುತ್ತಿರುವಂತ, ಈಗಷ್ಟೇ ಜೀವನವನ್ನು ಏನು ಅಂತ ನೋಡ್ತಿರುವಂತ ಲವ್ ಸ್ಟೋರಿ. सिंपल one love story. It had not been the way engagement होगा. Party बोला अभी ना. बढ़िया. पाशा.
ಪ್ರಸನ್ನ, ಕಾಂತಿ ಮತ್ತೆ ಶಶಾಂಕ್ ಕರ್ಕೆತ್ತ, ಶಶಾಂಕ್ ಪೂಜಾರಿ, ದೇವದತ್ತೆ ಯಶಸ್ವಿ, ವಿರಾಟ್, ಪ್ರಸನ್ನ, ಶಿವಕಾರ್ತಿಕ್, ಶ್ರೀನಿವಾಸ್, ಅಂಕಿತ್, ಅಭಿಷೇಕ್, ಅಂಜನ್, ಅಲ್ಲಿ ಬಂದಿರಿ ಏಜ್ ಕೂಡ ಎಷ್ಟು ಬರ್ಬೋದು ಯಾರು ಏಜ್ ಕೂಡ मेमोरी के लिए ऐसे 25 उधर बने शशांक, मनीष, आश, बालाजी, गणेश, कृष्णा, ಇವತ್ತು ಮೂಜಿ ಬಂದಿದೆ ಜೋರಾಗಿ ಕಾಟಿ ಬರಬೇಕು ಅಂಚೆ ರೀತಿಯ ಬೋರ್ತು ಥ್ಯಾಂಕ್ಸ್ ಆಕ್ಚುಲಿ ವಿನ್ನವರು ಅದೇ रमेश, सुरेश, धनपाल, श्रीकांत, शशिकांत, बालाजी, ओंकार, सूरज, कौशिक, शबरीश, आयुष, साकेत, सागर, अनुष, आकाश, सचिन, शरद, उधर बने एक बोला है ऊपर चलो उधर बने मैं एक ब्रश करता अनुष, अभिषेक, आकाश, सचिन, सुशांत, ओंकार, सचिन, बालाजी, शरद, कौशिक, अक्षित, संपत, अशोक, दिनेश, Second prize,
ಕೂಡ ಈ ಮಂಜಲ್ ಫಸ್ಟ್ ಟೀಮ್ ಅಗಲು
ಪ್ರಫುಲ್ ಸುಶಾಂತ್ ಶಾರ್ಟ್ ಜ್ಯೂಸ್ ಮಾಡಿ ಏಟ್ಬೋದು ಬನ್ನಿ ಇದು ವೈದ್ಯದಲ್ಲಿ ಒಡೆಯರಿ ಒಳ್ಳೆ ಚೆನ್ನಾಗ್ಲಿ ನಾನು ಗೋಪೂಜ
ರಜನಿಕಾಂತ್ ಕೂಡ ನಾವು ಒಂದು ಸುಣ್ಣ ನಮ್ಮ ಅಂಕಿತ ರವಿಶಂಕರ್ ಮಾಡ್ತಿದ್ದೆ ಬರ್ಮುಜೆ ಟ್ರೈ ಮಾಡ್ರ ಏನು ಶಾಕ್ ಆಯ್ತಾ ಟ್ರೈ ಮಾಡ್ರ ಸೌಕರ್ಯ ಎಂಕ ಹಂಸಾಲೇಖ ಅಂತ ಬರ್ಬೋದು ಟ್ರೈ ಮಾಡ್ರ ಇವತ್ತು ಸರಿಗಮಪದಲ್ಲಿ ಇಲ್ಲಿರುವಂತಹ ಎಲ್ಲ ಸರಿಗಮಪದ ವಿದ್ಯಾರ್ಥಿಗಳಿಗೆ ಆಶೀರ್ವಾದ ಮಾಡ್ತಾ ಇದ್ದೀನಿ. ಎಲ್ಲರೂ ಇವತ್ತು ಬಂದಿದ್ದೀರಲ್ಲ, ಎಲ್ಲರಿಗೂ ಶುಭ ಹಾರೈಕೆ. ಇಬ್ಬರು ನಮ್ಮ ಗುರುಡಿ ತುಳುಗುಂಡದ ಇವರು ಕಾರ್ಯಕ್ರಮ ಏರ್ಪಾಡು ಮಾಡಿದ್ದ ಬಹಳ ಕೊಡುಗು ಬಂದಿಲ್ಲ ಮಾತೆಲ್ಲ ಈ ಕೊಡುಗು ಮಾತಾಡ ಒಂದು ಕಾರಣ ಈತರು ಗಂಟೆ ತೆಗ್ದಾನ ಆ ದೊಡ್ಡ ಮಟ್ಟ ಎಂಟರೊಟ್ಟಿಗೆ ಸಾಗುತ್ತಿದ್ದ ವಿಜಯನಗರ ಆ ಪ್ರೋಗ್ರಾಮ್ ಎಂತ ಮಾತಾಡ ಆಡೋದಕ್ಕೆ ಕಾರಣ ಅದರಲ್ಲಿ ಭಾರಿ ಒಂದು ಮಾನಸಿಕ ಅದಕ್ಕೆ ತುಳುಕೂಟದ ಅಧ್ಯಕ್ಷರಾದ ಚಿತ್ರ ದರ್ಶನ್ ಬಂದಿ ತಿಂಗಳ ಮಟ್ಟದ ಪ್ರೈಸ್ ಕೊಡ್ತಾರೆ. ಈ ಕೊಟ್ಟು ಮಾನಸಿಕ ಕೊಡೋದು ಏನು ಕೇಳಿದ್ರೆ
ಬಂದು ತುಕ ಎಲೆಗೆ ಸಿಕ್ಕೊಂಡು ಬಂದು ವಿಜಯನ ವಿಜಯ ಜಿ ಎತ್ತೇವೆ ಸ್ಪೆಷಲ್ ಪ್ರೈಸ್ ಉಂಟು ಲಕ್ಕಿ ಪರ್ಸನ್ ಬಂದು ದುಃಖ ಏಟ್ ಬಂದು ಚೀಟಿ ಏಕೆ ವಿಷಯన్ని ಇತ್ತೆ ಕಾಲು ಉಮನ್ ಬೇಕು ಓಂಕಾರೆ ಬೇರೆ ಫೋನ್ ರಿಂಗ್ ಆಪುಡು ಅಗುಲಿ ಇತ ಲಕ್ಕಿ ಪರ್ಸನ್ ಅಲ್ಲೋಗೆ ದೆತ್ತೇರಿ ಯಾರು ಐವನ್